பிசாசு சொல்லுவான். சைத்தானன் ಹೇಳುತ್ತಾನೆ இல்ல, ನೀನು ಅರ್ಹತೆ ಉಳ್ಳವನಲ್ಲ. பிசாசு சொல்லுவான். சைத்தானன் ಹೇಳುತ್ತಾನೆ ஆவியானவர் இல்ல, ನಿನಗೆ ಪವಿತ್ರಾತ್ಮನ್ ಇಲ್ಲ. பிசாசு சொல்லுவான். சைத்தாನன் ಹೇಳುತ್ತಾನೆ நீ அதுக்கு இன்னும் அதிகமா உபவாசம் எடுக்கணும், ನೀನು ಇನ್ನೂ ಅಧಿಕವಾಗಿ ಉಪವಾಸಿಸಬೇಕು. இயேசு அதெல்லாம் சொல்லுவார். ಯೇಸು ಕ್ರಿಸ್ತನ ಅದೆಲ್ಲ ಹೇಳುವುದಿಲ್ಲ. நீ இயேசுவை ஏற்றுக்கொண்டா ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೆ அப்பா உனக்கு ஒரு gift கொடுப்பாரு. ತಂದೆ ನಿನಗೆ ಒಂದು ಉಡುಗೊರೆಯನ್ನು அது ಕೊಡುತ್ತಾನೆ. வாங்காத நீ போவாத. ಅದನ್ನು ತೆಗೆದುಕೊಳ್ಳದೆ ನೀನು ಹೋಗಬೇಡ. Hallelujah. Hallelujah. Do not do ministry without the Holy Spirit. ಪವಿತ್ರಾತ್ಮನಿಲ್ಲದೆ ನೀನು ಸೇವೆಯನ್ನು ಮಾಡಲು Do ಸಾಧ್ಯವಿಲ್ಲ. not play music without the Holy Spirit. ಪವಿತ್ರಾತ್ಮನಿಲ್ಲದೆ ನೀನು ವಾದ್ಯಗಳನ್ನು Do not sing ನುಡಿಸಬೇಡ. song without the Holy Spirit. ಪವಿತ್ರಾತ್ಮನಿಲ್ಲದೆ ನೀನು ಹಾಡುಗಳನ್ನು Do ಹಾಡಬೇಡ. not do any ministry without the Holy Spirit. ಪವಿತ್ರಾತ್ಮನಿಲ್ಲದೆ ಯಾವ ಸೇವೆಯನ್ನು ನೀನು ಮಾಡಬೇಡ. Sit, ಕುಳಿತುಕೋ, receive ಹೊಂದಿಕೋ the gift of the Father. ತಂದೆಯ ಒಂದು ಉಡುಗೊರೆಯನ್ನು. Then you go. ನಂತರ ನೀನು ಹೋಗು.